ವುಡ್ ಅನ್ನೋದು ಇದೀಗ ನಿಂತ ನೀರಲ್ಲ. ದೇಶ ವಿದೇಶಗಳಲ್ಲೂ ರಿಲೀಸ್ ಆಗಿ ಸಖತ್ ಸದ್ದು ಮಾಡೋ ಮಟ್ಟಕ್ಕೆ ತುಳು ಚಿತ್ರಗಳು ಬೆಳೀತಾ ಇದೆ. ಈ ಸಾಲಿಗೆ ಇದೀಗ ರಡ್ಡು ಎಕ್ರೆನು ಸೇರಿಕೊಳ್ಳುತ್ತಿದ್ದು ವಿಭಿನ್ನ ಪ್ರಯತ್ನಗಳ ಮೂಲಕ ಕೋಸ್ಟಲ್ ವುಡ್ ಅಂಗಳದಲ್ಲಿ ಸಖತ್ ಸದ್ದು ಮಾಡ್ತಿದೆ. ಎಸ್, ಆರಂಭದಿಂದಲೇ ಒಂದಲ್ಲ ಒಂದು ವಿಚಾರಗಳಿಂದ ಸಖತ್ ಸದ್ದು ಮಾಡ್ತಿದ್ದ ರಡ್ಡು ಎಕ್ರೆ ಇದೀಗ ಮತ್ತೊಮ್ಮೆ ಭಾರಿ ಸದ್ದಿನ ಜೊತೆಗೆ ಸುದ್ದಿ ಮಾಡ್ತಿದೆ. ಜನವರಿ 10ರಂದು ರಡ್ಡು ಎಕ್ರೆ ತೆರೆಗೆ ಅಪ್ಪಳಿಸಲಿದೆ ಎನ್ನುವುದು ಈಗಾಗಲೇ ನಿಮಗೆ ಗೊತ್ತಿರುವ ಸಂಗತಿ. ಆದರೆ ಇದಕ್ಕಿಂತ ಒಂದು ವಾರ ಮುನ್ನ ಚಿತ್ರ ತೆರೆ ಕಾಣಲಿದೆ ಎನ್ನುವುದು ನಿಮಗೆ ಗೊತ್ತಾ? ಎಸ್, ರಡ್ಡು ಎಕ್ರೆ ಜನವರಿ 3ರಂದು ತೆರೆಗೆ ಅಪ್ಪಳಿಸಲಿದೆಯಾ? ಹಾಗಾದ್ರೆ ಒಂದು ವಾರ ಮುನ್ನ ಪ್ರೀಪೋನ್ ಆಯ್ತಾ ಅಂತ ಕನ್ಫ್ಯೂಷನ್ ಆಗಬೇಡಿ. ಕೋಸ್ಟಲ್ ವುಡ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ತುಳುನಾಡಿಗಿಂತ ಮುನ್ನ ಇತರ ಸೆಂಟರ್ಗಳಲ್ಲಿ ಪ್ರೀಮಿಯರ್ ಶೋ ಮೂಲಕ ರಡ್ಡು ಎಕ್ರೆ ತೆರೆಗೆ ಅಪ್ಪಳಿಸಲಿದೆ. ಜನವರಿ 3ರಂದು ಮಸ್ಕತ್ನ ಅಲ್ ನಸೀರ್ ಓಕ್ ಸಿನಿಮಾದಲ್ಲಿ ಸಂಜೆ 4:30ಕ್ಕೆ ರಡ್ಡು ಎಕ್ರೆ ಪ್ರೀಮಿಯರ್ ಪ್ರದರ್ಶನವಾಗಲಿದೆ. ಇದನ್ನು ತುಳುನಾಡ ಮಾಣಿಕ್ಯ ಅರವಿಂದ ಬೋಳರ್ ಉದ್ಘಾಟಿಸಲಿದ್ದು ಈ ಮೂಲಕ ಅರಬ್ ನಾಡಿನಲ್ಲಿ ತುಳುವಿನ ಕಂಪು ಮತ್ತಷ್ಟು ಪಸರಿಸಲಿದೆ. ಇನ್ನು ಜನವರಿ 5ರಂದು ಪುಣೆಯ ಶಿವಾಜಿನಗರದಲ್ಲಿರೋ ಮಂಗಳ ಚಿತ್ರಮಂದಿರದಲ್ಲಿ ಸಂಜೆ 5:30ಕ್ಕೆ 2ನೇ ಹಂತದ ಪ್ರೀಮಿಯರ್ ಶೋ ನಡೆಯಲಿದೆ. ಆ ಬಳಿಕ ಜನವರಿ 7ರಂದು ಮಣಿಪಾಲದ ಬಿಗ್ ಸಿನಿಮಾ ಹಾಗೆ ಜನವರಿ 8ರಂದು ಮಂಗಳೂರಿನ ಬಿಗ್ ಸಿನಿಮಾದಲ್ಲಿ ರಡ್ಡು ಎಕ್ರೆಯ ಪ್ರೀಮಿಯರ್ ಪ್ರದರ್ಶನವಾಗಲಿದೆ. ಈ ಮೂಲಕ ಅರಬ್ ನಾಡ್ನಲ್ಲಿ ಆರಂಭವಾದ ಪ್ರೀಮಿಯರ್ ಮಹಾರಾಷ್ಟ್ರದ ಮೂಲಕ ತುಳುನಾಡನ್ನು ತಲುಪಲಿದ್ದು ಅಲ್ಲಿನ ತುಳುವರಿಗೆ ಇದು ಮತ್ತಷ್ಟು ಖುಷಿ ನೀಡಿದೆ. ಹಾಗೆ ಇದು ಕೋಸ್ಟಲ್ ವುಡ್ನಲ್ಲೊಂದು ಮೈಲಿಗಲ್ಲು. ಅದೇನೇ ಇರಲಿ, ಈ ಪ್ರೀಮಿಯರ್ ಶೋಗಳ ಬಳಿಕ ತುಳುನಾಡಿನಾದ್ಯಂತ ಎಲ್ಲ ಸೆಂಟರ್ಗಳಲ್ಲೂ ಏಕಕಾಲದಲ್ಲಿ ರಡ್ಡು ಎಕ್ರೆ ತೆರೆಗೆ ಅಪ್ಪಳಿಸಲಿದೆ. ವಿಭಿನ್ನ ರೀತಿಯ ಕಥಾಹಂದರವನ್ನು ಹೊಂದಿರೋ ರಡ್ಡು ಎಕ್ರೆ ಕೋಸ್ಟಲ್ ವುಡ್ಗೊಂದು ವಿಭಿನ್ನ ಚಿತ್ರ. ವಿಸ್ಮಯ್ ವಿನಾಯಕ್ ನಿರ್ದೇಶನದ ಯುವ ನಿರ್ಮಾಪಕ ಸಂದೇಶ್ ರಾಜ್ ಬಂಗೇರ ಹಾಗೆ ರೋಹನ್ ಕೋಡಿಕಲ್ ನಿರ್ಮಾಣದ ರಡ್ಡು ಎಕ್ರೆ ಕೋಸ್ಟಲ್ ವುಡ್ನಲ್ಲಿ ಹೊಸ ಇತಿಹಾಸ ನಿರ್ಮಿಸಲಿ ಎನ್ನುವುದೇ ನಮ್ಮ ಆಶಯ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.